ಈ ಕಮಲಕ್ಕ ಅನ್ನೋ ಪಾತ್ರಕ್ಕೆ ನೀವೆಷ್ಟು ತಯಾರಾಗಿದ್ರಿ ಮ್ಯಾಮ್? ಎಸ್, ನಾನು ನನ್ನ ಏಜ್ಗಿಂತ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದೇನೆ. ಏಜ್ ತುಂಬ ಜಾಸ್ತಿಯಲ್ಲಿ ಕಾಣಿಸ್ಕೊಂಡಿದ್ದೇನೆ. ಏನು ರೆಡಿ ಆಗಿದ್ದು ಅಂದರೆ ಕಾಸ್ಟ್ಯೂಮ್ ವೈಸ್, ನನ್ನ ಲುಕ್ ವೈಸ್ ಎಲ್ಲವೂ ಕೂಡ ಇದು ಒಂದು ಮಾಡರ್ನ್ ಪಾತ್ರ ಅಲ್ಲ. ಒಂದು ಹಳ್ಳಿಯ ಒಂದು ದೈವ ಕೋಲ ಕಟ್ಟುವ ಒಂದು ಕುಟುಂಬದ ಒಂದು ಹೆಂಗಸಿನ ಪಾತ್ರ. ಆ ಪಾತ್ರಕ್ಕೆ ಸರಿಯಾದ ಗೆಟಪ್ ನನ್ನಲ್ಲಿ ಇರಬೇಕು. ಸೊ ಅದಕ್ಕೆ ಬೇಕಾದ ಒಂದು ಸಣ್ಣ ಪುಟ್ಟ ತಯಾರಿಗಳು ಖಂಡಿತ ಇತ್ತು. ಆಮೇಲೆ ಭಾಷೆ ಬಗ್ಗೆ ನಾನು ಹೇಳಲೇಬೇಕು. ಹ್ಯಾಟ್ಸ್ ಆಫ್ ಟು ರಕ್ಷಿತ್ ಸರ್, ರಿಷಬ್ ಸರ್, ಇವರಿಗೆಲ್ಲರಿಗೂ ನಾನು ತುಂಬಾ ಅಭಿಮಾನದಿಂದ ಅವರ ಬಗ್ಗೆ ನಾನು ಮಾತಾಡಬೇಕು. ಯಾಕೆಂದ್ರೆ ನಮ್ಮ ಕನ್ನಡವನ್ನು, ಅಂದ್ರೆ ನಾನು ಉಡುಪಿಯವಳು, ಉಡುಪಿ ಮಂಗಳೂರು ಆ ಕಡೆಯ ಕನ್ನಡವನ್ನು ಒಂದು ಮುಖ್ಯ ವಾಹಿನಿಗೆ ತರುವಂಥದ್ದು, ಮುಖ್ಯ ಒಂದು ಏನು ಸಿನಿಮಾದಂತಹ ಒಂದು ದೊಡ್ಡ ಇದಕ್ಕೆ ಅದನ್ನು ತರುವಂಥದ್ದು ಇಟ್ಸ್ ನಾಟ್ ಅ ಜೋಕ್. ಸೊ ಈ ಇದರಲ್ಲಿ ಏನು ಅಂದ್ರೆ ನಾವು ಉಡುಪಿಯವರು ಕನ್ನಡ ಮಾತಾಡುವಾಗ, ಮಂಗಳೂರು ಕನ್ನಡ ಮಾತಾಡುವಾಗ ನಾವು ಸಹಜವಾಗಿ ಸ್ವಲ್ಪ ಸ್ಲೋ ಮಾತಾಡ್ತೇವೆ, ತುಂಬಾ ಸ್ಪೀಡಲ್ಲಿ ಮಾತಾಡೋದಿಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಆದ್ರೆ ಇಲ್ಲಿ ನನ್ನ ಪಾತ್ರ ತುಂಬಾ ಸ್ಪೀಡ್ ಆಗಿ ಮಾತಾಡ್ತದೆ. ಅದು ನನಗೆ ಮೊದಲಿಗೆ ತುಂಬಾ ಕಷ್ಟ ಆಯ್ತು. ಆಕ್ಚುಲಿ ಅದನ್ನು ಈ ಕ್ಷಣದಲ್ಲಿ ನಾನು ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂದ್ರೆ, ಈ ವಿಷಯದಲ್ಲಿ ಗುರು ಸರ್ ಮತ್ತೆ ಪ್ರಕಾಶ್ ಸರಿಗೆ, ಅವರಿಬ್ರು ನನಗೆ ವರ್ಕ್ಶಾಪ್ ತರ ತಕೊಂಡಿದ್ರು. ನನ್ನ ಭಾಷೆ ಹೇಗಿರ್ಬೇಕು, ನನ್ನ ಮಾತಿನ ಸ್ಪೀಡ್ ಹೇಗಿರ್ಬೇಕು ಅನ್ನೋದನ್ನು ತುಂಬಾ ಚಂದ ಮಾಡಿ ಹೇಳಿಕೊಟ್ಟಿದ್ದಾರೆ. ವರ್ಕ್ಶಾಪ್ ಒಂದು 2 ದಿನ ಹಾಗೆ ನಡೀತು. ಶೂಟಿಂಗ್ ನನ್ನದೇ ಒಂದು 40 ದಿನದಾಗೆ ನಡೀತು. ಅಂದ್ರೆ ತುಂಬಾ ಸೀನ್ಸ್ ಅಲ್ಲಿ ನಮ್ಗೆ ಡೈಲಾಗ್ ಉಂಟೋ ಇಲ್ವೋ, ಆದ್ರೆ ಪ್ರತಿ ಸೀನಲ್ಲೂ ನಮ್ಮ ಪ್ರೆಸೆನ್ಸ್, ನಮ್ಮ ಒಂದು ಇರುವಿಕೆ ಇರುವುದು ಮುಖ್ಯವಾಗ್ತಿತ್ತು. ಹಾಗಾಗಿ ನಮಗೆ ಒಂದು 40 ದಿನದ ಶೂಟ್ ಆದ ಕಾರಣ ನಮ್ಗೆ ಎಲ್ಲಾ ಕಲಾವಿದರು ಒಂದು ಕುಟುಂಬದ ಹಾಗೆ ಇದ್ಬಿಡ್ತು. ಎಲ್ಲಿವರೆಗೆ ಆಯ್ತು ಅಂದ್ರೆ, ಕೊನೆಗೆ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದು ನಂಗೆ ಮನೆಗೆ ಬರುವಾಗ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಹಾಕಿ ಹತ್ತಿದ್ದೆ. ಅದೇ ದಿನ ನನಗೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ನನಗೆ ಆ ಮೂಡು ಶಿಫ್ಟೇ ಆಗಿರ್ಲಿಲ್ಲ. ಅಷ್ಟು ಸುಂದರ ಕುಟುಂಬದ ಒಂದು ಅನುಭವ ಹಾಗೆ.